ಸುರತ್ಕಲ್ ಬಳಿ ನಿನ್ನೆ ರಾತ್ರಿ ಬರ್ಬರವಾಗಿ ಕೊಲೆಯಾದ ಫಾಜಿಲ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಲೆಗೆ ಬಳಸಿದ ಕಾರ್ ನಂಬರ್ ಆಧರಿಸಿ ಮಾಲೀಕನಿಗೆ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ ಎಂದು ಎಡಿಜಿಪಿ ಅಲೋಕ್ ಕುಮಾರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಘಟನೆ ಸಂಬಂಧ ಸಿಸಿಟಿವಿ, ಕಾರ್ ನಂಬರ್, ಪ್ರತ್ಯಕ್ಷದರ್ಶಿಗಳ ಸಾಕ್ಷಿ ಸೇರಿ ಹಲವು ಆಯಾಮಗಳಲ್ಲಿ ತನಿಖೆ ನಡೆಸಲಾಗ್ತಾ ಇದೆ. ಪ್ರಕರಣ ಸಂಬಂಧ ನಾವು ನಿಷ್ಪಕ್ಷಪಾತ ತನಿಖೆಯನ್ನು ನಡೆಸುತ್ತೇವೆ. ಜನರ ಭರವಸೆಯನ್ನು ಕೂಡ ಉಳಿಸಿಕೊಳ್ಳುತ್ತೇವೆ. ಇದೇ ಕಾರಣಕ್ಕಾಗಿ ಕೊಲೆಯಾಗಿದೆ ಎಂದು ಹೇಳಲು ಸಾಧ್ಯವಿಲ್ಲ. ಫಾಜಿಲ್ ಎಂಆರ್ಪಿಎಲ್ನಲ್ಲಿ ಕಾಂಟ್ರಾಕ್ಟರ್ ಆಗಿದ್ರು ಎಂದು ತಿಳಿದು ಬಂದಿದೆ. ಯಾರೇ ಸಾಮಾಜಿಕ ಜಾಲತಾಣಗಳಲ್ಲಿ ಧರ್ಮಗಳ ವಿರುದ್ಧ ಪೋಸ್ಟ್ ಹಾಕಬೇಡಿ ಎಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಇನ್ನು ಯಾರು ಕೂಡ ಪೊಲೀಸ್ ಇಲಾಖೆ ಮೇಲೆ ಭರವಸೆಯನ್ನು ಕಳೆದುಕೊಳ್ಳಬಾರದು. ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಮಸೂದ್ ಕೊಲೆ ನಡೆದ ಕೂಡಲೇ ಪ್ರಕರಣದ ಎಲ್ಲ ಆರೋಪಿಗಳನ್ನು ಕೂಡ ಬಂಧಿಸಿದ್ದೇವೆ. ಪ್ರವೀಣ್ ಹತ್ಯೆಯಲ್ಲೂ ಇಬ್ಬರನ್ನ ಬಂಧಿಸಿದ್ದೇವೆ. ವಿಚಾರಣೆ ಮುಂದುವರೆದಿದೆ ಅಂತ ಹೇಳಿದ್ರು. ಫಾಜಿಲ್ ಅವರು ಎಂಆರ್ಪಿಎಲ್ ಅವರು ಒಂದು ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ರು. ಅವರು ಮತ್ತೆ ಬಹುಶಃ MBA ಮಾಡಿದರೆ ಅವ್ರದ್ದು ಅಪ್ಪಕ್ಕೆ ನಾನು ಭೇಟಿಯಾಗಿದ್ದೇನೆ. ಅವ್ರು ಮಾತಾಡಿದ್ರು, ಮತ್ತೆ ಅವ್ರದ್ದು ಪರಿಜನಗಳು ಮಾತಾಡಿದ್ದಾರೆ. ಅದು ಮತ್ತೆ ಅಲ್ಲಿ ಫ್ರೆಂಡ್ಗೆ ಭೇಟಿ ಮಾಡಕ್ಕೆ ಅಲ್ಲಿ ಹೋಗಿದ್ದಾನೆ. ಈಗ ಅವರು ಅಲ್ಲಿ ಯಾವ ತೇರಿಗೆ ವಾಚ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ, ಅವರು ಡೈಲಿ ಹೋಗ್ತಿದ್ರು, ಏನ್ ಪ್ಯಾಟರ್ನ್ ಎಲ್ಲ ನಾವು ಸ್ಟಡಿ ಮಾಡ್ಬೇಕಾಗುತ್ತೆ. ಅದೆಲ್ಲ ನೋಡ್ಕೊಂಡು ನಮ್ಗೆ ಅನಿಸ್ಬೇಕು ನಮ್ಗೆ ಬೇಗನೆ ಪ್ರೂವ್ ಸಿಗುತ್ತೆ. ಪೊಲೀಸ್ ವೈಫಲ್ಯ ನಾವು ಹೇಳೋದು, ನಾವು ಮಸೂದ್ ಮರ್ಡರ್ ಆಯ್ತು, 24 ತಾಸಿನಲ್ಲಿ ನಾವು ಎಲ್ಲ ಆರೋಪಿಗೆ ನಾವು ಬಂಧಿಸಿದ್ದೀವಿ. 8 ಜನ ಆರೋಪಿ ಇದ್ರು, 24 ತಾಸು ಒಳಗಡೆ ನಾವು ಆರೋಪಿಗಳಿಗೆ ಬಂಧಿಸಿದ್ದೀವಿ. ನಮ್ಮ ಪ್ರವೀಣ್ದು ಕೊಲೆ ಆಯ್ತು, ಆ ಕೇಸ್ನಲ್ಲಿ ಕೂಡ ನಾವು ಇಬ್ರು ಆರೋಪಿ ನಾವು ಸುಮ್ಮನೆ ಬಂಧಿಸ್ಲಿಕ್ಕೆ ಆಗಲ್ಲ. ಸುಮ್ಮನೆ ತೋರಿಸ್ಲಿಕ್ಕೆ ಇದು 8 ಜನಕ್ಕೆ ಮಾಡಿದ್ವಿ, ನಾವು ವಿಚಾರಣೆ ಮಾಡ್ತೀವಿ, ಆದ್ರೆ ಬಂಧಿಸ್ಲಿಕ್ಕೆ ನಾವು ಆ ಕೇಸ್ನಲ್ಲಿ ಕೂಡ ನಮಗೆ ಸುಳಿವು ಸಿಕ್ತು. ನಾವು ಅದ್ರ ಪ್ರಕಾರ ನಾವು ನಿನ್ನೆ 12 ಗಂಟೆಗೆ ಇಬ್ರು ಆರೋಪಿದು ಇದು ಆಗಿದೆ. ಕೆಲವು ಆರೋಪಿದ ಹೆಸರು ಈಗ ಗೊತ್ತಿದೆ. ಅದೇ ನಾವು ಸ್ವಲ್ಪ ನಿನ್ನೆ ಸಾಯಂಕಾಲದಿಂದ ಮತ್ತೆ ಈ ಕಡೆ ಡೈವರ್ಟ್ ಆಗಿದ್ದೀವಿ ಎಲ್ಲರೂ. ಅದು ಸ್ವಲ್ಪ ತಡ ಆಗ್ತಾ ಇದೆ. ನಾವು ಪೊಲೀಸ್ ಇಲಾಖೆಗೆ ಏನೇನು ಬೇಕಿದ್ದ ತಕ್ಷಣ ನಾವು ಕ್ರಮ ತಗೊಂಡಿದ್ದೀವಿ. ಈಗ ಒಂದು ಯಾವ ಕಾಳಂಜ ಊರಿನಲ್ಲಿ ಆಗಲಿ ಅಥವಾ ಒಂದು ಬೆಲ್ಲಾರೆ ಊರಿನಲ್ಲಿ, ಅದು ಎಲ್ಲ ಕಡೆ ನಾವು ಪೊಲೀಸ್ ಸನ್ನಿಧಕ್ಕೆ ಹೆಜ್ಜೆಗೆ ಅದು ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಡೆಫಿನೆಟ್ಲಿ ಇದು ನಮಗೆ ಚಾಲೆಂಜಿಂಗ್ ಸಿಚುವೇಶನ್ ಇದೆ. ಅದರ ಬಗ್ಗೆ ನಾವು ಹೇಳಕ್ಕೆ ಇದು ನಮ್ಮ ಪ್ರಕಾರ ಡೆಫಿನೆಟ್ಲಿ ಪೊಲೀಸ್ ಇಲಾಖೆಗೆ ಒಂದು ಚಾಲೆಂಜ್ ಆಗಿದೆ. ನಾವು ಆ ಚಾಲೆಂಜ್ ನಾವು ಎದುರಿಸ್ತೀವಿ.